ಕಾಟಿಪಳ್ಳದ ಗಣೇಶಪುರ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಚೂರ್ಣೋತ್ಸವ, ರಾತ್ರಿ ರಥೋತ್ಸವ, ಓಕುಳಿ ಸವಾರಿಯ ಅಂಗವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮದಲ್ಲಿ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಭಜನಾ ತಂಡಗಳಿಂದ ಕುಣಿತ ಭಜನೆ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವು ಕ್ಷೇತ್ರದಲ್ಲಿ ನಡೆಯಿತು. ಈ ಸಂದರ್ಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಧರ್ಮೇಂದ್ರ ಗಣೇಶಪುರ, ಬ್ರಹ್ಮಕಲಶೋತ್ಸವ ಮತ್ತು ನಾಗಮಂಡಲೋತ್ಸವ ಸಮಿತಿ ಅಧ್ಯಕ್ಷ ಯಾದವ ಕೋಟ್ಯಾನ್, ಕಾರ್ಯಾಧ್ಯಕ್ಷ ಪ್ರಶಾಂತ್ ಮೂಡಾಯಿಕೋಡಿ, ಪ್ರಧಾನ ಕಾರ್ಯದರ್ಶಿ ಪಿ ಸದಾಶಿವ ಐತಾಳ್, ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಕುಮಾರ್, ವ್ಯವಸ್ಥಾಪನಾ ಸಮಿತಿ ಸದಸ್ಯ ಸುಕುಮಾರ್ ಭಂಡಾರಿ, ಎ ವಾದಿರಾಜ್, ಜಿಕೆ ಸುಂದರ್, ಪ್ರಧಾನ ಅರ್ಚಕ ಸುನಿಲ್ ಭಟ್, ದಯಾನಂದ, ಹೊನ್ನಯ್ಯ ಕೋಟ್ಯಾನ್, ಅನುರಾಧ, ಹೇಮಾವತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಜಗನ್ನಾಥನಿಗೆ 16 ಚಕ್ರದ ರಥವನ್ನು ಎಳೆಯುವಂತಹ ಪದ್ಧತಿ ಇದೆ. ಯಾಕೆ ಬ್ರಹ್ಮರಥ ಅಂತ ಹೆಸರು ಬಂತು? ಬ್ರಹ್ಮರಥವನ್ನು ಆಯಾ ಪ್ರಕಾರ ನಿರ್ಮಾಣ ಮಾಡಿ ಆಯಾ ಮರದಲ್ಲೇ ಅದನ್ನು ನಿರ್ಮಾಣ ಮಾಡಿದ್ದ ಹೌದು ಅಂತಾದರೆ ಸ್ವತಃ ಬ್ರಹ್ಮನೇ ಸಾರಥಿಯಾಗಿ ಕೂತುಕೊಂಡು ಆ ರಥವನ್ನು ಮುನ್ನಡೆಸ್ತಾನೆ ಅಂತ ಹೇಳೋದು ಶಾಸ್ತ್ರಗಳ ಮಾತು. ಆದ ಕಾರಣ ಬ್ರಹ್ಮರಥ ಅಂತ ಕರಿತೇವೆ ಅಂತ. ಬ್ರಹ್ಮನೇ ಸಾರಥಿಯಾಗಿರುವಂಥ ರಥ ಅದು ಬ್ರಹ್ಮರಥ ಅಂತ. ರಥ ಏನು ಅಂತ ಗೊತ್ತಾಗೋದು ಅದರಲ್ಲಿ ಪ್ರಧಾನವಾಗಿ ಅದು ಶಿಲ್ಪಿಯ ಸಾಮರ್ಥ್ಯ. ಅದು ಕೂಡ ನೀವು ಯಾರೋ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಯಾರ್ಯಾರ ಕೈಯಲ್ಲಿ ಏನೇನು ಮಾಡಿಸ್ತಾನೆ ಇವರೇ ಜ್ವಲಂತ ಸಾಕ್ಷಿ. ಅದ್ಭುತವಾದಂತಹ ಒಂದು ರಥದ ನಿರ್ಮಾಣ ಆಗಿದೆ, ಗಣಪತಿಯವರ ಕೈಯಿಂದ ಮಾಡಿಸಿದ್ದಾನೆ. ನಾವೆಲ್ಲರೂ ಸಾರ್ಥಕ ಅಂತ ಆ ರಥವನ್ನು ನೋಡಿ ರಥಸ್ಥಂ ಶ್ರೀಪತಿಂ ದೃಷ್ಟ್ವಾಪುಗೊಳಿಸಿ ಎಳೆಯುವುದನ್ನು ನೋಡಿದರೆ ನಮಗೆ ಪುನರ್ಜನ್ಮ ಇಲ್ಲದ ಹಾಗೆ ದೇವರು ಅನುಗ್ರಹ ಮಾಡ್ತಾನೆ. ಅಂತಹ ಒಂದು ಸುಂದರ ಬ್ರಹ್ಮರಥದ ನಿರ್ಮಾಣ ಆಗಿದೆ. ಯಾವ ಶಿಲ್ಪಿ ಇರ್ತಾರೋ ಆ ಶಿಲ್ಪಿಯ ಜಾಣ್ಮೆ. ಅವರ ರಥದ ಕೆಲಸ ಅಷ್ಟು ಸುಲಭದ್ದಲ್ಲ. ಬಂದು ನೋಡಿದವರು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಜನ ನೋಡ್ತಾರಲ್ಲ, ಹೇಗೆ ನಾವು ನೋಡಬೇಕು ಅಂತ. ಮಕ್ಕಳನ್ನು ನಾವು ತೊಟ್ಟಿಲಲ್ಲಿ ಇಟ್ಟು ತೂಗುತ್ತೇವಲ್ಲ, ಹಾಗೆ ದೇವರನ್ನು ಕರ್ಕೊಂಡು ಹೋಗ್ಬೇಕಂತೆ. ನಾನು ಅಲ್ಲಿ ಒಂದು ಶ್ಲೋಕವನ್ನು ನೋಡಿದ್ದೆ, ನನಗೆ ಭಾರಿ ಇಷ್ಟ ಆಯಿತು. ನನಗೆ ದೇವರ ಹತ್ರ ಪ್ರಾರ್ಥನೆ, ಅವರಲ್ಲಿ ಮಂತ್ರ ಹೇಳ್ತಾರೆ. ಈ ಚೆಂಡೆಯವರು ವಾದ್ಯದವರೆಲ್ಲ ಊದ್ತಾ ಇರ್ತಾರೆ, ನಮಗೆ ಅದು ಎಂತ ಅಂತ ಗೊತ್ತಾಗೋದಿಲ್ಲ. ತಂತ್ರಿಗಳಿಗೆ ಅದು ಬಾಯಿ ಬಡವರು ಅಂತ ಶ್ಲೋಕ ಅವರದಲ್ಲಿ ಹೇಳಿ ದೇವರನ್ನು ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಳಿಸ್ತಾರೆ. ಆ ಶ್ಲೋಕ ಹೇಗಿದೆ ಅಂತ ಅವರು ದೇವರ ಹತ್ರ ಮಾಡುವ ಪ್ರಾರ್ಥನೆ ನೋಡಿ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.